APC Tokor. कौशिता गानवी अशर निरीक्षा संगीत प्रमित यज्ञ
ವಿಶೇಷವಾದ ನಮ್ಮ ಕ್ಷೇತ್ರ ಉಂಟು. ರಾಮದೇವಿರಾಯನ ಸೋಮನಾಥ ದೇವರನ್ನು ದುಂಬುದಿಯು ಒಂದು ಅಪ್ಪನ ಸಾನ್ನಿಧ್ಯ ಉಂಟು. ಯಾಪದ ಶುಕ್ರವಾರದ ಸಂಧ್ಯಾಕಾಲ ಉಂಟು. ದೇವಿರ್ನ ಪ್ರೀತ್ಯಾರ್ಥವಾದ ಮುಖ್ಯವಾದ ಶುಕ್ರವಾರದ ವಿಶೇಷ ಪೂಜೆ, ಮುಂಚಿನ ಅಲಂಕಾರ ಪೂಜೆ, ಪುಷ್ಪ ಪೂಜೆ, ಕುಂಕುಮಾರ್ಚನೆ ಸೇವೆ, ಅನ್ನದಾನಾದಿ ಸತ್ಕರ್ಮ, ಹರಿಸಂಕೀರ್ತನೆ ಮುಖೇನ ಆ ದೇವರನ್ನ ಸಾನ್ನಿಧ್ಯ ಉಂಟು. ಸದಾ ಆ ದೇವತಾ ಧಾರ್ಮಿಕ ದೇವರನ್ನ ಸ್ಥಳ ಉಂಟು. ಧಾರ್ಮಿಕ ಕೆಲಸಗಳು ಪೂರ ದೇವರನ್ನ ಅನುಗ್ರಹಾಡ್ದವರ ನಮ್ಮ ಮನುಷ್ಯ ಮಾತ್ರದ ನಮ್ಮದು ಆ ದೈವ ದೇವರನ್ನ ಕಲ ಆ ಒಂಜಿ ಅನುಗ್ರಹ ಅಂತವರ ದೇವರನ್ನ ಆ ಒಂಜಿ ನಿತ್ಯ ಶುಕ್ರವಾರ ವಿಶೇಷ ಪೂಜೆಲು ಪೂರ ನಡತೊಂದು ಮುಖ್ಯವಾದ ದೇವರನ್ನ ಪದತಮಲು ನಮ್ಮ ಭಕ್ತಿಡು ಪ್ರಾರ್ಥನೆ ಮಾಡ್ತೊಂದು ಮಂಗಳಾರತಿದ ಈ ಶುಭ ಸಂದರ್ಭ ಉಂಡ ದೇವರು ಪ್ರಸನ್ನರಾದುಪ್ಪುನ ಕಾಲ ಅಂಚಿನ ಪ್ರಸನ್ನ ಚಿತ್ತಿರಾದ ಪುನಗ ನಮ್ಮ ಪ್ರಸನ್ನ ಕಾಲುಂಟು. ದೇವರ ಭಕ್ತಿಡಿ ಇಂಚಿನ ಪ್ರಾರ್ಥನೆ ಮಲ್ತೊಂದು ನಾಂಡ ಐನು ದೇವರು ಈಡೇರ್ಸ ಅದು ಗೊತ್ತಿರುವುದು ಶಾಸ್ತ್ರವಚನ ಅಂಚಾದ ಪುನಗ ಭಕ್ತಿಡು ನಮ್ಮ ಮಾತೆಲ್ಲ ಒಟ್ಟುಗಿತ್ತೊಂದು ಒಂಜಪ್ಪೆ ಜೋಕಲ್ಲಕ್ಕೈತೊಂದು ದೇವರ ಪ್ರಾರ್ಥನೆ ಮಲ್ತೊನಗ ಮುಖ್ಯವಾದ ದೇವರನ್ನ ಸಾನ್ನಿಧ್ಯ
ಆ ದೇವರಿನ ಸಾನ್ನಿಧ್ಯ ಉಂಟು ಬರ್ತದೆ ಸೇವಕರನ್ನ ಸೇವಾರ್ಥಿಗಳಿಗೆ ಅವಡ ಸ್ಥಳಕ್ಕೂ ಸಂಬಂಧಪಟ್ಟನಗಳಿಗೆ ದೇವರು ಪೂರ್ಣ ಮುಖ್ಯವಾದ ಮನುಷ್ಯ ಮಾತ್ರದಾಗಿ ಕುಳಿತಿನ ಆರೋಗ್ಯ ಭಾಗ್ಯ ಹಂಚಿದನ ಆರೋಗ್ಯ ಭಾಗ್ಯ ಇಲ್ಲಡ ಮಾತೆಲ್ಲ ಸುಖ ಶಾಂತಿ ನೆಮ್ಮದಿ ಪೋಯಿನಲ್ಪ ಬತ್ತಿನಲ್ಪ ದೈವ ದೇವರಿನಕಲು ಬೆರಿಸಾಯಿತು ಒಂದು ಅಕಲಕಲು ಮಲ್ಪುನ ವ್ಯವಹಾರನ ಉದ್ಯೋಗನ ಕೃಷಿಯ ಐನ ಅಕಲೆಗೆ ಮನಸ್ಸಂತೃಪ್ತಿ ಕೊರಡು ಅರ್ಥವ್ಯವಸ್ಥೆಯ ಸುಧಾರಣೆಯನ್ನು ಕೊಣಬರಡು ಶ್ರೀರಕ್ಷೆನ ಅನುಗ್ರಹ ಮಲ್ಪಾದುಕೊಳ್ಳಡು ಅಂಚನೆ ಧನ ಕನಕ ವಸ್ತು ವಾಹನಾದಿಯುಕ್ತ ಸರ್ವ ರೀತಿಯ ಸನ್ಮಂಗಲನ್ನ ದೇವರ ಅನುಗ್ರಹ ಮಲ್ಪಾದುಕೊಳ್ಳಡು ಅದನ್ನ ನಂದಾದೀಪವ ರೀತಿ ಪ್ರಜ್ವಲನೆಯ ಪುಂಡ ತದ್ರೀತಿ ಮಾತೆರ್ನ ಬಾಳುವೆಲ್ಲ ಉಜ್ವಲಗೊಳಿಸಾವಡು ಜೋಕಲೆಗಳ ಧ್ಯಾನ ಶಕ್ತಿನ ಕೊರ್ಪಾವಡು ತನ್ಮೂಲಕ ವಿದ್ಯಾರ್ಜನೆ ದೇವರ ಅನುಗ್ರಹ ಮಲ್ಪಾದುಕೊಳ್ಳಡು ಅಂಚನೆ ವಿದ್ಯಾರ್ಜನೆ ಐನಕ್ಲೆಗೆ ಎಡ್ಡೆ ಉದ್ಯೋಗಲ್ಲ ದೇವರು ಬರ್ತದೆ ನಟೋನ್ನಲ್ಪ ದೇವರೆಡ್ಡೆ ಉದ್ಯೋಗಲ್ಲ ಸೃಷ್ಟಿ ಮಾಡ್ತದೆ ಹೊರಡು ಅಂಚನೆ ದೇವೆಲ್ಲ ಹಿಂದಿಯಾವಡೆ ಕ್ಷೇಮ ಲಾಭದೀವಡೆ ಪುತ್ರ ಪೌತ್ರಾದಿ ಅವಿಚ್ಛಿನ್ನ ಕೀರ್ತಿ ಶತ್ರು ಪರಾಜಯಂ ಏನ ಜೀವನ ಮಲ್ಪುನ ಸುಯೋಗನ ಅಪ್ಪೆ ಮಾತೆರೆಗಳ ಅನುಗ್ರಹ ಮಲ್ಪಾದುಕೊಳ್ಳಡು ಎನ್ನೋಣ್ಣ ಕೆಲಸಗಳು ಇನ್ನು ಪೂರ ನಿರ್ವಿಘ್ನ ಮುಖೇನ ಅಪ್ಪೆ ನಡಪಾದುಕೊಳ್ಳಡು ಇಲ್ಲಡ ಮಂಗಲ ಕಾರ್ಯಗಳು ಪೂರ ಆಪುನೊಂದಿತ್ತಂಡ ಇನ್ನು ಪೂರ ಅಪ್ಪನ ಸಾನ್ನಿಧ್ಯ ಉಂಟು ಬರ್ತದೆ ಸೇವೆ ಕುರಿತು ಎಂಕಲ್ನ ಸಂಕಷ್ಟ ದೂರ ಮಲ್ಪುಡು ಎಂಕಲ್ನ ಇಲ್ಲಡ ಮಂಗಳ ಕಾರ್ಯಗಳು ಪೂರ ನಡಪಣೋಂದು ಇತ್ತಂಡ ಆ ಮಂಗಲ ಕಾರ್ಯವನ್ನು ಎಡ್ಡ ರೀತಿಯಾದ ಅವರ ದೇವರು ನಡಪಾದುಕೊಳ್ಳಡು ಅವೇ ಪ್ರಕಾರ ಸ್ವಲ್ಪ ನೆಲೆ ಉಂಟದು ಧರ್ಮನ ರಕ್ಷಣೆ ಮಲ್ತೊಂದು ಮಾತೆರೆಲ್ಲ ಪೋಷಣೆ ಮಲ್ತೊಂದು ಶ್ರೀರಕ್ಷೆನ ಅನುಗ್ರಹ ಮಲ್ಪಾದ ಮಾತೆರೆಗಳ ಮಾತ ವಿಧೊಡ್ತಾವರಲ್ಲ ಉತ್ತರೋತ್ತರ ಶ್ರೇಯಾಭಿವೃದ್ಧಿ ಪಡಿಸಾದ ಮಾತೆರ್ನ ಸಕುಟುಂಬಲ್ನ ಉದ್ಧಾರ ಮಲ್ತದೆ ಇಲ್ಲಡು ಪೇರ ಎರ ಅಮೃತೋದಕನೆ ಪಾಡುಕೊಳ್ತು ಮಾತೆರ್ನ ಮನೋರಥ ಇಷ್ಟಾರ್ಥನ ನೆರವೇರಿಸಾವು ನಾವು ಒಂಜಿ ಪುಣ್ಯ ಕೀರ್ತಿ ಸಳದೇವೇರಾಯನ ಅಪ್ಪ ರಕ್ತೇಶ್ವರಿಗಳ ನಾಗಕನ್ನಿಕಾ ನಾಗರಾಜ ಸ್ವಾಮಿಗಳ ಪರಿವಾರ ದೈವ ದೇವರನ್ನ ಪಾದಾರವಿಂದಂಗು ಸೇರ್ನ ಅಂದು ಪಂಡದೆ ಶ್ರದ್ಧಾ ಭಕ್ತಿ ಪೂರ್ವಕ ರಡ್ಡು ಕೈ ಮುಗಿಯೊಂದು ಅಪ್ಪೆನ ಪದದ ಮಲುಡು ಮಾತೆಲ್ಲ ನಮ್ಮ ಒಟ್ಟುಗಿತ್ತೊಂದು ಪ್ರಾರ್ಥನೆ ಮಂತೋನುಗ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀಯುತಾಭ್ಯೋ ನಮಃ ಸಮರ್ಪಯಾಮಿ ರಾಜಾದಿರಾಜಾಯ ಹರ್ಷಸ್ಯ ನಮೋ ವೈ ಶ್ರವಣಾಯ ಕೂರ್ಮೇ ನಮೋ ವೈ
ಶುಭ್ರ ಜ್ಯೋತ್ಸ್ನ ಕುಲಗೀತ ಯಾಮಿನಿ ಆಯ್ತ ಕುಲ್ಲ ಕುಸುಮಿತ ಧ್ರುಮಗಳ ಶೋಭಿನಿ ಆಯ್ತ ಚಿನ್ನ ಭಾರತಾಂಬೆ ಭಾರತ ಈ ಸಲದ ಎಲ್ಲೊಂದಿ ನಡಪನ ಪತ್ನಿ ಈ ಸಲ ಅಮೃತ ವರ್ಷ ಮೃತದ ಅಂತಿನ ಮೃತರಹಿತ್ಯೋ ಅಳಿದ ಅಂತಿನವು ಶಾಶ್ವತವಾಗುವುದು ಅವು ಅಮೃತತ್ವ ಅಂಚಿನ ಅಮೃತತ್ವ ಪ್ರಾಪ್ತ ಅಂಚಿನ ಸುಖ ಮೂಜಿನ ಹಿಡಿದ ನಂಗೆ ಕೊರತಿನ ಈ ನಿರ್ದೇಶನ ಬಾರಿ ಸರಳ ಮತ್ತು ಸುಲಭ ಅಂಚಾಗ ಆರು ಇಡೀ ದೇಶ ಸಂದರ್ಭಗಳು ಭಾರತದ ಪ್ರತಿಯೊಡೆಲ್ಲ ಧ್ವಜನುರಾಪಾದ ನಮ್ಮ ಮಾತೆಲ್ಲ ಒಂಜೇ ಸದುದ್ದೇಶಗಳು ಬದ್ಧವಾಗುಲ್ಲ ಅನುಷ್ಠಾನದ ವಿಧಿಗೆ ನಮ್ಮ ಸಹಮತಿ ಗೀತ ಅನ್ಕೊಂಡೇನು ಇಡೀ ವಿಶ್ವದ ತೋಜ ಆ ಉದ್ದೇಶಗಾತ್ರ ಇಂಚಿನ ಒಂದು ವಿಶಿಷ್ಟವಾಗಿ ಬಾರಿ ಅಪರೂಪ ಬಂತು ಒಂದು ಯೋಜನೆಯನ್ನು ಈ ಸಲದ ಅಮೃತೋತ್ಸವದ ಸಲಾದ ಸಾಕಾರ ಮಾಡಿದ್ರು ವಿಶೇಷವಾದ ಪಂಡ ಸಾಮಾನ್ಯವಾದ ಕ್ರಮ ಇಂಚ ಅಂತ ಕೇಳ ಸ್ವಾತಂತ್ರ್ಯೋತ್ಸವದ ಸೂರ್ಯೋದಯಕ್ಕೆ ಧ್ವಜ ಆರೋಹಣ ಮಾಡ್ತದ ಇದರ ಧ್ವಜ ಅರಳಿಸ ಅಂಡ ಸೂರ್ಯಾಸ್ತದ ಕೊರ್ತುಡು ಬೇಗಿನ ಸೂರ್ಯಾಸ್ತದ ಕೊರ್ತುಡು ಆ ಧ್ವಜ ಕೊರ್ತು ಕಂತನಗ ಧ್ವಜಲ್ಲ ಕಂತ ಹುಡು ಅನ್ಕೊಂಡು ಕ್ರಮ ಆಂಡ ಈ ಸಲ ಅಮೃತ ಮಹೋತ್ಸವದ ಸಲಾದ ದೇಶದ ಅಧಿಸೂಚನೆ ಪ್ರಕಾರ ಮೂಜಿ ದಿನ ಪಂಡ ಎಲ್ಲೊಂದಿ ಒಬ್ಬ ಸ್ವಾತಂತ್ರ್ಯ ಮೂಜಿ ದಿನ ಈ ಧ್ವಜನ ಇಲ್ಲಡು ರಾಪಾನ ಮುಖ್ಯ ತೋಜು ನಡಕ ರಾಪಾವ ಸಾಧಿ ಬೀದಿರು ಕೋಪನಗಲೆ ಕೂಡ ತೋಜು ನಡಕ ರಾಪಾವುದು ದೇಶದ ಅಧಿಸೂಚನೆ ಪ್ರಧಾನಮಂತ್ರಿ ನಿರ್ದೇಶನ ನಮ್ಮ ಅನುಕರಣೆ ಮಾಡ್ತೋದಿಲ್ಲ ನಮ್ಮ ಇದು ಬದ್ಧವಾಗುಲ್ಲ ನಿಷ್ಠವಾಗುಲ್ಲ ಅಂದ್ರೆ ಇಂಗಿಲು ಸಹಮತಿನ ಆ ಮೂಲಕ ತೋಜಾಗಬೇಕು ಉದ್ದೇಶದ ಇಂಚಿನ ಒಂದು ಯೋಜನೆ ನಮ್ಮ ಸರ್ಕಾರ ಮಂತ್ರಿಗಳು ಮತ್ತೊಂದು ಶಾಲಾ ಕಾಲೇಜುಗಳು ಮತ್ತೊಂದು ಸರ್ಕಾರಿ ಕಚೇರಿಗಳು ಮತ್ತೊಂದು ನಮ್ಮ ಅಂಬಾವನ ಕ್ಷೇತ್ರದ ಆಡಳಿತ ಮಂಡಳಿ ಹೆಚ್ಚಾಗಿ ಖಾಲಿ ಧಾರ್ಮಿಕ ಉದ್ದೇಶದ ಮಾತ್ರ ಇದೊಂದು ನಡೆದಿನ ಕೊರೋನಾ ಅವಧಿಗಳು ಮಂತ್ರಿಗಳ ಚಿಕಿತ್ಸೆ ಐಕೋಡಿನ ಲಸಿಕಾ ವಿತರಣೆ ಆಗಬಾರ್ದು ದೇಶವು ಒವೇ ನಮೂನಿದ ಸರ್ವಜನ ಉದ್ಧಾರದ ಜನೋದ್ಧಾರದ ದೇಶೋದ್ಧಾರದ ಸರ್ವ ಹಿತೋದ್ಧಾರದ ಕಾನೂನು ಬರ್ತದಲ್ಲ ಯೋಜನೆ ಬರ್ತದಲ್ಲ ನಮ್ಮದೇ ಈ ಆಡಳಿತ ಮಂಡಳಿ ಐದು ಬದ್ಧ ಆಗಿತ್ತು ಒಬ್ಬ ಸ್ಪಂದನೆ ಇದೇ ಮುಟ್ಟಲ್ಲ ಕೊಡೊಂದು ಬೈದು ಇನಿ ದೇಶನೇ ಅಮೃತೋತ್ಸವದ ಉನ್ನತಿಗೆ ದುಪ್ಪುನಂಚಿನ ಗಡಿಗೆ ನಮ್ಮ ಒಂದು ಪೂಜೆ ಮಾಡ್ತದೆ ನಮ್ಮ ನಮಾತಿಗೆ ಪೋಂಡ ಇಟ್ಟು ನಿಲವಿಲೆ ಜೀವ ಅನ್ನೋ ಉದ್ದೇಶಗಾತ್ರ ನಮ್ಮ ಆಡಳಿತ ಮಂಡಲದ 16 ಜನ ಸಹೃದಯಿ ಒಬ್ಬ ಜನಾಭಿಮುಖಿ ಉಪ್ಪುನಂಚಿನ ಟ್ರಸ್ಟಿನಗಳು ಒಬ್ಬ ಮಾತ ಅವು ಕಾರ್ಯಕಾರಿ ಸಮಿತಿಯ ಸಂಚಾಲಕರು ಒಬ್ಬ ಈ ಸಮಿತಿದ ಮಾತ ಬದುಕೇರು ಸೇರುವ ಒಂದು ಇಂಚಿನಲ್ಲಿ ಯೋಜನೆ ಮಾಡ್ತದೆ ಭಾರಿ ವಿಶೇಷದಾದ ಕಂಡ ನಮ್ಮ ಸೌಭಾಗ್ಯದಾದ ಕಂಡ ಎಲ್ಲೆದ ದಿನ ಪೂರಕ ಅಪರಾಧಿ ಇಲ್ಲಿ ವಾರದ ಪೂಜೆ ಬರ್ತದೆ ಅವು ಭಾರಿ ಅರ್ಥ ಬಂದು ಇಲ್ಲಿ ಕೊನದವರು ಒಂದು ದಿನ ಕಾಪಾಡು ಒಂದು ದೀವೋಡು ಕೊಂಡ ಪ್ರಶ್ನೆ ಇನಿ ಕೊನೆಯ ಎಲ್ಲೇ ಕಾಣಲಿಕ್ಕೆ ಸಿದ್ಧ ಅಂತ ಅವು ಪೂರ ದೈವಿ ಚಿತ್ತೆಯನ್ನು ಹೇಳಿದ ಆ ಉಡಾಯಿ ಉಪ್ಪುನ ರಕ್ತೇಶ್ವರಿ ಬೇಕಂತೂ ಭಾರತ ಆಮೇಲೆ ನನಗೂ ಬೇಕು ಅಂಚ ಅದು ಇನಿ ಆ ದೇವಿ ಪ್ರಜ್ಞೆಯನ್ನು ಒಂದು ಈ ಧ್ವಜನ ಇಂಗ್ಲೇ ಮಾತೆಗಳ ಆದರಣೀಯರಾಗಿ ಬೊಕ್ಕ ನಮ್ಮ ಮಾತೆಗಳ ಏಕದ ಉನ್ನತಿನೇ ಬಯಸುವ ಅಂಚಿನ ಕುಂಪಲದ ಬಾಲಕೃಷ್ಣ ಭಜನಾ ಮಂದಿರದ ಈ ಸಲದ ರಜತ ಮಹೋತ್ಸವದ ರೂವಾರಿ ಒತ್ತುದು ಬಂದು ಬೊಳ್ಳಿ ಪರ್ವದ ರೂವಾರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾರೆ ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಬೇರೆ ರೀತಿಯಾದರು ಅತ್ತ ಅಂದ್ರೆ ವಿಶೇಷವಾದ ರಾಜಕೀಯವಾದ ಸಾಮಾಜಿಕವಾದ ಎಷ್ಟೋ ಸಂಸ್ಥೆ ಉತ್ಸವ ಕಾರ್ಯಯೋಜನೆಯನ್ನು ಸಾಕಾರ ಮಾಡ್ತಿದ್ರು ಬೊಕ್ಕ ಹಿಂಗೆ ಬಾಕರ್ನ ನಿರೀಕ್ಷೆ ಮಾಡ್ಕೊಂಡು ಸಂಭಾವ್ಯ ಅಭ್ಯರ್ಥಿ ಇಲ್ಲ ಅಂದ್ ಆರು ಇನಿ ಈ ಮಂಗಳ ಮುಹೂರ್ತೋಡು ಬತ್ತು ಸೇರಿ ನಾವು ಪೂಜೆಗಳು ಪಾಲ್ಗೆತ್ತನೋ ಮಲ್ಲ ಸಂತೋಷ ಆರು ಇನಿ ಈ ಕಿನ್ನೆ ಜೋಕ್ಲೇಟ್ ಬರ್ತದೆ ಹಿರಿಯಕರು ಉಂಟ ಅಕ್ಲಿಗೆ ಧ್ವಜನ ವಿತರಣೆ ಮಾಡ್ತದೆ ಎಲ್ಲದ ಮೂಜಿ ದಿನತ್ತ ಆ ಧ್ವಜರಾಪಾದ ಅಮೃತ ಮಹೋತ್ಸವದ ಸಾರ್ವತ್ರಿಕ ಆಚರಣೆದ ಯೋಜನೆದಾದದ್ದು ಐದು ನಮ್ಮ ಬದ್ಧ ಅನ್ನುವ ಸಂದೇಶ ಸತೀಶನ್ನ ಕೊಡ್ಬೇಕು ಅಂಚಾದ ಸತೀಶ್ ಕುಂಪಲ ಅರೆಗೆ ಬೊಕ ಇವತ್ತಿನ ಮಾತ ಸಂಘಟಕರಿಗಿಲ್ಲ ಸಹೃದಯನಿಗೆ ಮಾತಾಡಲಿಲ್ಲ ಈಗಲೇ ಮಾತಾಡಲ ಮೋಕೇಡ ಅರ್ತಿ ಕೊಡ್ತಿದ್ದ ಸೊಳ್ಮೆದ ಮೂಲಕ ಹಿಡಿದುಕೊಂಡು ನನ್ನ ತುಂಬು ಈ ಧ್ವಜ ವಿತರಣೆದ ಕಾರ್ಯ ಪ್ರಾರಂಭ ಮಾಡಿಕೊಡು ನಮ್ಮ ಮಾತ ಕ್ಷೇತ್ರದ ಪ್ರತಿನಿಧಿ ಅಧ್ಯಕ್ಷರು ಶ್ರೀ ಸುಂದರ ಗಳಿಸಿದ್ದಾರೆ ಅರೆಗೆ ಸರ್ಕಾರದ ಪ್ರತಿನಿಧಿಯ ಬರುವುದ ಜೋಡಣೆ ಸರ್ಕಾರದ ಪ್ರತಿನಿಧಿ ಆ ರೂಪಾಯಿ ನಮ್ಮ ಪ್ರತಿನಿಧಿಯ ಸುಂದರ ಆದ್ರೆ ನಾವು ಮಾತಾಡೋದು ಅಂಚಾದ ಆ ಒಂದು ನಿಧಿ ಬರುವುದು
ಸತೀಶನ್ನ ರಾಷ್ಟ್ರೀಯ ಪವಿತ್ರವಾದ ಧ್ವಜ ತ್ರಿವರ್ಣ ಧ್ವಜ ಕೊರ್ಪೇರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ 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 ಅಧ್ಯಕ್ಷರಾಗಿ ಟಿ ರಾಮ ಹಾಗೂ ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿ ಬೀಗ ಧ್ವಜನ ಕೊಡೋದು ಮಾತಿಲ್ಲ ರಾಮಣ್ಣ ವಿದ್ಯೆ ನಿಷ್ಠರು ಕೈಟು ಮತ್ತೊಂದಿನ ಧ್ವಜಗಳು ಇಲ್ಲೇ ಕೊಡ್ತೇವೆ ನಿಖಿಲ ಗಮನ ಯಾರ ಎಕಡೆ ಪಂಡಿತ ಪ್ರಕಾರ ಈ ಸಲ 3 ದಿನ ಅಹೋರಾತ್ರಿ ಪರ್ಯದ ಪಂಡ ಕಾಂಡೆ ಬಗೆಲು ಕೊಡ್ತು ఒక ರಾತ್ರಿ ಕೊಡ್ತು ಧ್ವಜನ ರಾಪಾವ 8 ಗಂಟೆಗೆ ಜಪುಡಾವುದು ದರ ನಿಯಮ ಇರಿಸಿ 3 ದಿನ ರಾಪಾವಳಿ ಆಂಡ ಸ್ವಾತಂತ್ರ್ಯ ದಿನ 8 ಗಂಟೆಗೆ ನಿಜಪುಡ ಸ್ವಾತಂತ್ರ್ಯ ದಿನ ಬೊಕ್ಕೊಂದಿ ನಿಕ್ಲೇನು ಕೊರ್ಪುನವು ನಮ್ಮ ಗೌರವದ ಆತ್ಮಾಭಿಮಾನದ ಸಂಕೇತವಾದ ವಾ ಧ್ವಜ ಎತ್ತರಡು ರಾನದ ಕುಲ್ಲಿನ ನಕ್ಕುದುಂತುದು ಗೌರವ ಕೊರೋಡ ಆತ್ತು ಪವಿತ್ರವಾಯಿನ ಇಂಚಿನ ತ್ರಿವರ್ಣ ಧ್ವಜ ಅಂಚಾದ ಜೋಗುಲ ಅಟ್ಟಿಗೆ ಅಂತಿದೆ ನಮ್ಮ ಕೊರೋನಾದ ಸಮಯ ಮಾಸ್ಕ್ ಕೊರ್ನಗ ಬಾರಿ ಪವಿತ್ರವಾದ ಎತ್ತೊಂದಿತ್ತಿನ ನಮ್ಮ ಅಕೇರಿಗೆ ಇನ್ನು ರೋಡ್ ಸೈಡ್ ತೂಕುಲ ಕಾರಣ ಅಂಚಾಯನ ಬರಲಿ ಇಂದು ಬಾರಿ ಪವಿತ್ರವಾಗಿ ಅಂಚಾದು ಜೋಗುಲು ಧ್ವಜದೆತ್ತೊಂದಾಗ ಒಂದು ಆಲೋಚನೆ ಮಾಡ್ಕೊಂಡೆ ನಿಖಿಲ ಇಲ್ಲದ ಕಲಿ ಹಿರಿಯ ಕ್ಲಿಯರಾಂಡೆ ಇತ್ತು ಅಕ್ಕಲ ತೆತ್ತೋದು ಇದನ್ನ ನಿಖಿಲ್ ತೆತ್ತೊಂದು ಅಕ್ಕಲೇ ಕೊಡು ಇಲ್ಲದ ಒಂದು ಧ್ವಜ ನಮ್ಮ ಇಲ್ಲಿ ಉಚಿತವಾದ ಕೊಡೋದಿಲ್ಲ ಅಂಚಾದ ನಿಖಿಲ ಸದ್ಬಳಕೆ ಸದ್ವಿನಿಯೋಗ ಮಾಡ್ಕೊಡು ಇಲ್ಲ ಒಂದೇ ಧ್ವಜ ಇಲ್ಲ 8 ಜನ ರಾತ್ರಿ ಧ್ವಜ ಆಗ್ತದೆ ಇದು ವ್ಯಕ್ತಿ ಮತ್ತೊಂದು ಇಲ್ಲಿ ಮತ್ತೊಂದು ಉಂಟು ಅಂಚಾದ ಇಲ್ಲದ ಒಂದು ಧ್ವಜ ನಿಖಿಲ್ ತೆತ್ತು ನೋಡು ದಯಮಂತ್ರಿ ಇಲ್ಲದ ತೋಜುಲದ ಸಾಧಿನ ತೋಜುಲದ ಕಟ್ಟಿದೆ ಬೊಕ್ಕ ನನ್ನೊಂದಿ ಮಾತೆಲ್ಲ ಇತ್ತೆ 15 ತಾರೀಕಿಗೆ ಈ ಧ್ವಜದ ನಿಖಿಲ್ ಉದ್ದೇಶ ಮುಗಿದು ಐದು ಮುಖದ ಮಾಡ್ಕೊಂಡು ಸರ್ ಇಲ್ಲದೆ ಕಟ್ಟೋಡ ಅವು ಬರಲಿ ಈ ದೇಶದ ರಾಮರಾಜ್ಯದ ಪುನರ್ ಬರೋದ್ರಿಂದ ಆ ರಾಮರಾಜ್ಯದ ಪುನರ್ಗೆ ತಕ್ಕ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ತಿನ ಗಾತ್ರ 75ನೇ ವರ್ಷದ ಈ ಸ್ವಾತಂತ್ರ್ಯ ಬಾರಿ ಗೌಜಿಡಾವನ್ನು ಮನೆಯೇ ಬಾರಿ ಸಂತೋಷ ಪಡೆದೆ ಯಾಕಂದ್ರೆ ಆದ್ರೆ ಕರೆಕ್ಟಾಗಿ ಈ ದೇಶನೇ ಮಾತು ಇಲ್ಲಿ ಇಲ್ಲದೆ ರಾಷ್ಟ್ರಧ್ವಜ ಪಾಡೋಡು ಮಾಡಿದ್ರು ಆ ರಾಷ್ಟ್ರಧ್ವಜನ ಪಾಠಾಗ ಇಂಥ ಮಲ್ಪಡೋದು ಅರುಣಕ್ಕೆ ಮಾತಾಡಿಲ್ಲ ಮಾಡಿದೆ ನಾನು ವಿನಂತಿ ಮಲ್ಪನು ರಾಷ್ಟ್ರಧ್ವಜನ ಪಾಟ್ನಾಗ ಕೇಸರಿ ಬಣ್ಣ ನಿಂತು ಕೊಡು ನೀನು ಪೂರ ಗಮನಿಸಲೆ ಅಂಚನೆ ನಡುಟು ಚಕ್ರದಲ್ಲೂ ಕೊಡು ಪಚ್ಚದ ಕಿರ್ಕು ಕೊಡು ಆ ಕಾರಣ ಉಲ್ಟಾ ಬಡ್ಕ ಬಿಡಿ ಪಾಡನಾದ ನಮ್ಮ ರಾಷ್ಟ್ರಕ್ಕೆ ಅಗೌರವ ಮಂತ್ರನ ಕಾಪುಡು ಅದರೊಟ್ಟಿಗೆ ಈ ಧ್ವಜನ ಇನ್ನೇ ಕೊಂಡು ಪಾಠದಲ್ಲಿ 13 ತಾರೀಕು ತಾನೇ ಎಲ್ಲ ಕಾಂಡನೇ ಸೂರ್ಯೋದಯದ ಸಂದರ್ಭ ಪಾಡೋದು ಸರಿ 15 ತಾರೀಕು ಸೂರ್ಯೋದಯ ಸೂರ್ಯ ಕಂತನಾಗ ಕರೆಕ್ಟ್ ಫ್ಲಾಗ್ ದೆಪ್ಪೋಡು ದೆತ್ತದು ಸರಿಯಾದ ಮಡಿಪಿನ ರೀತಿಯೇ ಮಡಿಪಿದ್ದು ನಿಖಿಲ್ನ ಕಬಟ್ ಹಿಡಿದಿವೋಡು ಮಾತೆಲ್ಲ ಜಾಗ್ರತೆ ಹಿಡಿದಿವೋಡು ಐಮೆ ಮಾಡ್ತದ ಐವತ್ತು ಪಂಚ ದಕ್ಕನ ತತ್ತನ ಬಿಗಿ ಮಲ್ತದ ನಮ್ಮ ಅಗೌರವ ಅಂತ ಲೆಕ್ಕ ರಾಷ್ಟ್ರಧ್ವಜಕ್ಕೆ ಆತ ಗೌರವ ಉಂಟು ಐನು ಪೂರ ಸಂರಕ್ಷಣೆ ಮಾಡ್ತಾನೆ ಕೆಲಸ ಮಲ್ಪಗ ಅಕಸ್ಮಾತ್ ಆ ಜೋಕಲ್ನ ಕೈಗೆ ಬಂದಿರ ಜೋಕಲ್ನ ಕೈಗೆ ಕೊರಚಿನಾನಲ್ಲ ಧ್ವಜ ಪಾಡಿನಾಗ ಜೋಕುಲೆಯನ್ನು ಕಡ್ಡಾಯವಾದ ಒಟ್ಟಿಗೆ ದಿವಲ್ಲ ನಮ್ಮ ಜೋಕುಲೆಗೆ ರಾಷ್ಟ್ರಧ್ವಜದ ಮಹತ್ವವನ್ನು ಮಾತೆಲ್ಲ ಪಾಲೋಡು ಅಂಚಾಡ ದುಂಬದ ದಿನಗಳಿಗೆ ಅಲ್ಲಿಗೆ ಬಾರಿ ಐತೆ ಮಹತ್ವ ಗೊತ್ತಾಗ್ತದೆ ಆ ಕಾರಣಕ್ಕೋಸ್ಕರ ಧ್ವಜನ ಜೊತೆಗೆ ಅಲ್ಪ ದಕ್ಕಂಡ ಅವು ಪೂರ ಭಾರಿ ನಿಜವಾದ ಕಾನೂನು ರೀತಿಯಿಂದ ಅಪರಾಧ ಇರಾನವರಿಗೆ ಕಂಪ್ಲೇಂಟ್ ಬಂದೆಲ್ಲ ಅಪರಾಧ ಅದಕ್ಕೋಸ್ಕರ ಇದು ಪೂರ ಜಾಗ್ರತೆ ಇದೆ ನಮ್ಮಗಳು ಬಗ್ಗೆ ಇನ್ನಿತ 75ನೇ ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇದು ಭಾರಿ ಪುಣ್ಯ ನಮ್ಮ ಮಾತಿರಲಿಲ್ಲ ನಮಗೆ ತೆಗೆದಿದೆ ಸ್ವಾತಂತ್ರ್ಯ ಸಿಕ್ಕಿರೋಸ್ಕರ ಎಲ್ಲ ಜನ ಹೋರಾಟ ಬಲಿದಾನ ಕೂಡ ಮಾಡ್ತಿರಲಿಲ್ಲ ನಾನು ನಮ್ಮ ಸೌಭಾಗ್ಯ ದೇಶದ ಗೆದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿನಲ್ಲೇ ನಮ್ಮ ಮಾತಿರಲಿಲ್ಲ ಅದನ್ನ ಆಡಳಿತ ಅವಧಿಗೆ ನಮ್ಮ ಮಾತಿರಲಿಲ್ಲ ಈ ಧ್ವಜನ ಊರೆಲ್ಲ ಬಾಡೋಡು ಎಲ್ಲದ ದಿನ ತೂಲೆಗಿತ್ತು ಎಲ್ಲದ ದಿನ ಮಾತಿರಲಿಲ್ಲ ಇಲ್ಲದ ತೂಲೆ ಏನು ಧ್ವಜ ಪಾಡುತ್ತೀರ ಅಲ್ಲಿಗೆ ದೇಶದ ನಿತ್ಯ ಅಭಿಮಾನ ಇಜ್ಜಿ ದೇಶದ ನಿತ್ಯ ಪ್ರೀತಿ ಇಜ್ಜಿ ಅಕಲು ಈ ದೇಶದ ಸ್ವಾಭಿಮಾನದ ಬದುಕಿದೆ ನಮ್ಮ ಅಕ್ಕವಿನ ಹೆಂಗಡಾಪ ಅಂಚಾದೆ ಧ್ವಜ ಆದ ಬಂದಾಗ ಏರಾಲ ಕೊನೋದಿತ್ತಂದ ನಮ್ಮ ರಡ್ಡಿತ್ತಿನ ಒಂಜಿ ಬರಿತಿಲ್ಲ ಕೊರಲಿ ಅದು ನಾನು ನಮ್ಮ ಹೆಚ್ಚೆತ್ತಿನ ನಮ್ಮ ದಿವೊಂದು ಒಂಜಿ ಫ್ಲಾಗ್ ಜಾಸ್ತಿ ದಿವೊಂದು ದಾನ ಮಲ್ಪರ ಆಗ್ತದೆ ಧ್ವಜನ ನನ್ನೋರು ಹೇಳ್ಕೊರ್ಲೆ ಮಾತರ್ನ ಇಲ್ಲಲ್ಲ ಧ್ವಜ ಬರ್ತಾನ ಲೆಕ್ಕದಲ್ಲಿ ಧ್ವಜ ರಡ್ಡು ಕಟ್ಟರೆಜ್ಜಿ ಧ್ವಜ ರಡ್ಡು ಕಟ್ಟರೆಜ್ಜಿ ಒಂಜೆ ಕಟ್ಟೋಡು ಮಾತಾ ಆತ್ಮಲ್ಲಕನೆ ತೋಜುನಲ್ಲಕನೆ ಕಟ್ಟಲೆ
ನಮ್ಮ ಮಾತೆಲ್ಲ ಈ ಸ್ವಾತಂತ್ರ್ಯನು 75ನೇ ವರ್ಷದ ಸ್ವಾತಂತ್ರ್ಯನು ಅತ್ಯಂತ ವಿಜೃಂಭಣೆಗೆ ಬಾರಿ ಪೊರ್ಲುಡು ಆಚರಣೆ ಮಲ್ಪಗ ಐತೊಟ್ಟಿಗೆ ದೇಶಕ್ಕೆ ಸ್ವಾತಂತ್ರ್ಯ 75 ಅಲ್ಲ ಇಂಗ್ಲ ಗುಂಪಲ ಬಾಲಕೃಷ್ಣ ಮಂದಿರ 25 ಅಂಚದ 25ನೇ ವರ್ಷದ ಉತ್ಸವ ಎಲ್ಲ 18ನೇ ತಾರೀಕಿಗೆ ನೀವು ಮಾತೆಲ್ಲ ದಯಮಾಡ್ತದ ಕಾರ್ಯಕ್ರಮಕ್ಕೆ ಬರಡು ಅಷ್ಟಮಿ ಮೂಲೊಂಡು ಅಡೆಗೆಲ್ಲ ಬರಡು ನಿಂಗಳ ಮಾತೆಲ್ಲ ವಿನಂತಿ ಮತ್ತೊಂದು ಭಗವಾನ್ ವಿರೋಧಿ ಮಾಡಿದ್ರು ಫ್ಲಾಗ್ ಒಟ್ಟಾರೆ ಇಂಚಡ್ಡ ನೀಟ್ ಅಂತ ಕಟ್ಟೊಚ್ಚಿ ಸರಿಯಾದ ಆಯ್ಕೆ ಗೌರವ ಬಲ್ಪನ ರೀತಿಯಲ್ಲಿ ಮಾತೆಲ್ಲ ಕಟ್ಟಲೆ ಅಂತ ಒಂದು ಅವಕಾಶ ಹೊಂದಿಸೋದನ್ನ ಪಾತ್ರ ವ್ಯಕ್ತಿ